ಬಹಳಷ್ಟು ಸಂತೋಷದಾಯಕವಾದಂಥ ಒಂದು ದಿವಸ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ 1ರಿಂದ 7ನೇ ಕ್ಲಾಸಿನವರೆಗೆ 297 ಮಂದಿ ವಿದ್ಯಾರ್ಥಿಗಳಿಗೆ ಸರಕಾರದಿಂದ ಈವರೆಗೆ ನಮಗೆ ಮಧ್ಯಾಹ್ನದ ಊಟ ಸಿಗ್ತಾ ಇತ್ತು. ಈಗ ಈ ವರ್ಷದಿಂದ ಎಲ್ಲ ಮಕ್ಕಳಿಗೂ ವಾರದಲ್ಲಿ 1 ದಿವಸ ಮೊಟ್ಟೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಆಗಬೇಕು ಎಂಬುದು ಎಲ್ಲರ ಅಭಿಲಾಷೆ. ಇವತ್ತು ನಮ್ಮ ಶಾಸಕರು ಬರಬೇಕಿತ್ತು, ಆದರೆ ಗುರುವಾರ ದಿವಸ ಅನಿವಾರ್ಯ ಕಾರಣದಿಂದ ಅವರು ಬ್ಯಾಂಗ್ಳೂರಿನಲ್ಲಿ ಮೀಟಿಂಗ್ನಲ್ಲಿರುವ ಕಾರಣ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಈ ಎಲ್ಲ ವ್ಯವಸ್ಥೆಯಲ್ಲಿ ನಮ್ಮ ಮಿನಿ ಸರಕಾರವಾಗಿ ಕಾರ್ಯನಿರ್ವಹಿಸಿರುವ ಉಳ್ಳಾಲ ಕೇಂದ್ರ ಜುಮಾ ಮಸ್ಜಿದ್ ಇವರು ಈ ಒಂದು ದಿವ್ಯವಾದಂಥ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಬಹುಶಃ MLA ಅವರು MP ಗಳು ಎಲ್ಲ ಮಾಡುವಂಥ ಕೆಲಸವನ್ನು ಉಳ್ಳಾಲ ಕೇಂದ್ರ ಜುಮಾ ಮಸ್ಜಿದ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಂದ ಇದು ಕೊಡುವಂಥ ಒಂದು ಉದ್ಘಾಟನೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಆತ್ಮೀಯರು, ಈ ಶಾಲೆಯ ಅಭಿಮಾನಿ. ನಾನು ಇವತ್ತೊಬ್ಬರು ಉಪಾಧ್ಯಕ್ಷರಿಗೆ ಫೋನ್ ಮಾಡಿದೆ. ಯಾಕಂತೇಳಿದರೆ ಬೆಳಗಿನಿಂದ ಅಧ್ಯಕ್ಷರು ಫೋನ್ ತೆಗೀಲಿಲ್ಲ. ಫೋನ್ ತೆಗೆಯದಿರುವಾಗ ಅವರಿಗೆ ಫೋನ್ ಮಾಡಿದೆ. ಅದಕ್ಕೆ ಅವರು ಹೇಳಿದರು, ನಿಂಗೆ ಅಯ್ಯಲ್ಗೆ ಅಪ್ಪಪ್ಪ ಫೋನ್ ಹಾಕೊಂಡ ಹಳೆಕೋಟೆಗೆ ಬಂದ್ರಿ ಅಂತ. ಎಲ್ಲಿಗೆ ಹೋಗೋದಿದ್ರು ಹಳೆಕೋಟೆಗೆ ಬರ್ತಾರೆ ಅಂತ. ನಾನು ಮತ್ತೆ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳಿದೆ, ಸರ್ ಹೀಗೆ ನಮ್ಮ ಕಾರ್ಯಕ್ರಮ ಖಂಡಿತ ಬರ್ತೇನೆ ಅಂತೇಳಿ ಬಂದಿದ್ದಾರೆ. ಅಲ್ಲಾಹನು ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಉತ್ತಮ ಆರೋಗ್ಯ ಕೊಡಲಿ, ನಮ್ಮಂಥ ಈ ಬಡ ಶಾಲೆಗಳಿಗೆ ಸೇವೆ ಮಾಡುವಂಥ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಲಿ ಅಂತ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಳ್ಳಾಲದ ಪ್ರಥಮ ಪ್ರಜೆ ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷರು ಆದಂಥ ಶ್ರೀಮತಿ ಚಿತ್ರಕಲಾರವರು ಈ ಒಂದು ಕಾರ್ಯಕ್ರಮ ಮುಗಿಸಿ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಖಂಡಿತವಾಗಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂಥ ಅಯ್ಯೂಬ್ರವರು ಈ ಕಾರ್ಯಕ್ರಮದ ಎಲ್ಲವನ್ನು ಚಾಕ್ಔಟ್ ಮಾಡಿ, ಮಾಸ್ಟರ್ ನೀವು ಇಟ್ಕೊಳ್ಳಿ, ನಾವು ಖಂಡಿತ ಬರ್ತೇವೆ ಅಂತೇಳಿ ಹೇಳಿ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನಮ್ಮ ಟ್ರಸ್ಟಿನ ಸದಸ್ಯರು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಆದಂಥ ಅಯ್ಯೂಬ್ ಮಂಚಿಲ್ರವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ನಮ್ಮೊಟ್ಟಿಗೆ ಸಹಕರಿಸ್ತಾ ಇರುವವರು ಇಬ್ರಾಹಿಂ ಹಾಜಿ ಕಕ್ಕತೋಟೆರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲಾ ಸಂಚಾಲಕರಾದಂಥ ಜನಾಬ್ ಇಸ್ಮಾಯಿಲ್ ಹಾಜಬ್ಬರವರು ಇದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲಾ ಕಾರ್ಯದರ್ಶಿಗಳಾದಂಥ ಅಲ್ತಾಫ್ ಯೋಚರವರಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಉಳ್ಳಾಲ ನಗರ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಜನಾಬ್ ಅಲ್ತಾಫ್ ಯೋಚರವರಿದ್ದಾರೆ. ಅವರನ್ನು ಫಾರೂಕ್ ಯೋಚರವರಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಡಾಕ್ಟರ್ ಸಹನಾರವರು ಉಳ್ಳಾಲ ಆಯುಷ್ ವಿಭಾಗದ ಬಹಳಷ್ಟು ಜನಪ್ರಿಯ ವೈದ್ಯಾಧಿಕಾರಿ, ಎಲ್ಲ ವಿಭಾಗಗಳಲ್ಲಿ ನಮ್ಮೊಟ್ಟಿಗೆ ಸಹಕರಿಸ್ತಾ ಇರುವವರು. ಅವರನ್ನು ನಾನೀಗ ನನ್ನ ಒಂದು ಪರ್ಸನಲ್ ಕೆಲಸಕ್ಕೆ ಹೋದಾಗ ಮೇಡಮ್ ಬನ್ನಿ ಅಂತ ಹೇಳಿದೆ. ಅವರು ಈ ಕಾರ್ಯಕ್ರಮಕ್ಕೆ ಅಸೌಖ್ಯವಿದ್ದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತೇಳಿ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಗಣ್ಯರಿಗೆ ಹೇಳುವುದೇನೆಂದರೆ, ನಮ್ಮಲ್ಲಿ ಬಹಳಷ್ಟು ಆಸ್ಪತ್ರೆಗಳಿವೆ. ನಾವೆಲ್ಲ ಆಸ್ಪತ್ರೆಗೆ ಹೋಗುವವರು ಹಣ ಕೊಟ್ಟು ಆಸ್ಪತ್ರೆಗೆ ಹೋಗ್ತೀವಿ, ಮದ್ದಿಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತೆ. ಆದರೆ ಉಳ್ಳಾಲದಲ್ಲಿ ಸುಸಜ್ಜಿತವಾದಂಥ ಒಂದು ಧರ್ಮಾಸ್ಪತ್ರೆ ಇದೆ. ಅದರಲ್ಲಿ ಆಯುಷ್ ವಿಭಾಗ ಬಹಳಷ್ಟು ಉತ್ತಮ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಸಹನಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸ್ಥಳೀಯ ಕೌನ್ಸಿಲರು, ನನ್ನ ವಿದ್ಯಾರ್ಥಿನಿಯಾದಂಥ ಜರೀನರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸಹೋದರಿ ನಮಿತಾ, ಅವರು ಸಹ ಒಂದು ಕೌನ್ಸಿಲರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರ್, ನಾನು ಭಾಗವಹಿಸ್ಬೋದಾ ಕೇಳಿದರು. ನಾನು ನಿಮ್ಮ ಏರಿನ ಕೌನ್ಸಿಲರ್ ಅಲ್ಲ ಅಂತ. ಖಂಡಿತವಾಗಿಯೂ ನಮಗೆ ಮಾನವತೆಯಿಂದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಿರುವಂಥ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಭಾಗವಹಿಸ್ಬೋದು, ನೀವು ಬನ್ನಿ ಅಂತ ಹೇಳಿದೆ. ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸದಾ ಸಂಚಾಲಕರಾಗಿರುವಂಥ ನಮ್ಮ MS ಇಬ್ರಾಹಿಂ ರವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನಮ್ಮ ಕೋಶಾಧಿಕಾರಿಗಳಾದಂಥ ಕರೀಂ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಹಿರಿಯರಾದಂಥ ಹಾಜಿ UK ಭಾವರ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಳ್ಳಾಲದ CRP ಆದಂಥ ನನ್ನ ಮಿತ್ರ ಮೋಹನ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹೊಸಕೊರಳಿನ 2 ವರದಿಗಾರರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲ ಈ ಕಾರ್ಯಕ್ರಮಗಳ ಈ ಶಾಲೆ ಬಹುಶಃ ಇವತ್ತು ಇಷ್ಟೊಂದು ಅದ್ಭುತವಾಗಿ ಇರಬೇಕಿದ್ರೆ ಆವತ್ತಿನ ತ್ಯಾಗವನ್ನು ನಾವು ನೆನೆಸ್ಬಿಟ್ಕೊಳ್ಬೇಕು. ಆ ತ್ಯಾಗದಲ್ಲಿ ಒಬ್ಬರು ನಮ್ಮ ಹಿರಿಯರಾದಂಥ ಇಬ್ರಾಹಿಂ UN ರವರು, ನಮ್ಮ ಉಪಾಧ್ಯಕ್ಷರು ಅವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಸಹೋದ್ಯೋಗಿಗಳು ಎಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸಿ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅಧ್ಯಕ್ಷರು ಮೊದಲಿಗೆ ನಮ್ಮೊಟ್ಟಿಗೆ ಈಗ ಈ ವಿಚಾರದ ಬಗ್ಗೆ 2 ಮಾತಾಡ್ತಾರೆ. ನಮ್ಮ ಈ ಸಂಸ್ಥೆ ಒಂದು ಅತ್ಯುತ್ತಮವಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಕನ್ನಡ ಮಾಧ್ಯಮ ಶಾಲೆಯಾದರೂ ಕೂಡ ಇಲ್ಲಿಯ ಹಲವು ವಿದ್ಯಾರ್ಥಿ ಸಂಘ, ಇಲ್ಲಿಯ ಶಾಲಾಭಿವೃದ್ಧಿ ಸಂಸ್ಥೆ ಇನ್ನಿತರರ ಸಹಕಾರದೊಂದಿಗೆ ಇಲ್ಲಿಯ ವಿದ್ಯಾರ್ಥಿಗಳು ಒಂದು ಶ್ರೀಮಂತ ವರ್ಗದ ಆಂಗ್ಲ ಮಾಧ್ಯಮ ಶಾಲೆಯ ರೀತಿಯಲ್ಲಿ ಒಂದು ಕಾರ್ಯಚಟುವಟಿಕೆ ನಡೆಸುವಂಥದ್ದು ತೀರಾ ಹೆಮ್ಮೆಯ ವಿಚಾರ. ಇದರ ಜೊತೆಯಲ್ಲಿ ಸರ್ಕಾರ ನೀಡಲ್ಪಡುವಂಥ ಈ ದಾಸೋಹದ ಊಟ, ಮಧ್ಯಾಹ್ನದ ಊಟ ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಈಗಿನ ಕರ್ನಾಟಕ ಸರ್ಕಾರದ ಯೋಜನೆಯಂತೆ ಮಕ್ಕಳ ಪೌಷ್ಟಿಕಾಂಶದ ವಿಚಾರವನ್ನು ಮನಗೊಂಡು ಮೊಟ್ಟೆ ಕೂಡ ಕೊಟ್ಟರೆ ಉತ್ತಮವೆಂದು ತೀರ್ಮಾನ ಮಾಡಿದಂತೆ ಬಹಳ ವಿರೋಧವಿದ್ದರೂ ಕೂಡ ಒಂದು ಭಾಗದಲ್ಲಿ ಅದರ ಬಗ್ಗೆ ಚರ್ಚೆ ನಡೆದು ಮೊಟ್ಟೆ ಕೊಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತೆ ಇವತ್ತು ನಮ್ಮ ವಿದ್ಯಾಸಂಸ್ಥೆಗೆ ಮೊಟ್ಟೆ ಸರಬರಾಗಿ ಇವತ್ತು ಮೊಟ್ಟೆ ನೀಡುವಂಥ ಪ್ರಥಮ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆದು ಇಲ್ಲಿಯ ದಾಸೋಹ ಸ್ಥಿತಿಯು ಉತ್ತಮವಾಗಿ ನಡೆದು ಮಕ್ಕಳ ಬೆಳವಣಿಗೆಗೆ ಕಾರಣವಾಗಲಿ. ಅದೇ ರೀತಿ ಇಲ್ಲಿ ಯನಪೋಯ ಸಂಸ್ಥೆಯಿಂದ ಹಲ್ಲಿಗೆ ಸಂಬಂಧಪಟ್ಟ ತಪಾಸಣೆ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ನಮ್ಮ ಪಾಲಿನ ಭಾಗ್ಯ ಅಂತ ನಡೆಸಬೇಕು. ಇವತ್ತು ಪ್ರತಿಯೊಂದು ಕಡೆ ಮಕ್ಕಳಿಗೆ ನೋಡಿದರೆ ಹಲ್ಲಿನ ಅನಾರೋಗ್ಯ, ಹಲ್ಲು ನೋವು, ಹಲ್ಲು ಕೀಳುವಂಥದ್ದು, ಹಲ್ಲು ಓರೆ ಬೇರೆ ಬೇರೆ ರೀತಿಯಲ್ಲಿ ಈಗಿನ ಮಕ್ಕಳಿಗೆ ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣ ಚಾಕ್ಲೇಟ್ಗಳು ಅಂತ ಗೊತ್ತಿದೆ. ಆ ಚಾಕ್ಲೇಟ್ನ ಪರಿಣಾಮವನ್ನು ನಿರ್ಮಾಣ ಮಾಡಲಿಕ್ಕೆ ಡೆಂಟಲ್ ಚೇರ್ ಕೂಡ ಇಲ್ಲಿದೆ. ಇನ್ನೊಂದು ಖುಷಿಯ ವಿಚಾರ, ನಮ್ಮ KMK ಮಂಜನಾಡಿಯವರಿಗೆ ಉಳ್ಳಾಳ PSC ಒಂದು ನಿಕಟ ಸಂಪರ್ಕ ಇದೆ ಅಂತೇಳಿ ಅವರ ಸ್ವಾಗತದಿಂದ ಗೊತ್ತಾಯಿತು. ಅವರು ಕೂಡ ಡಾಕ್ಟರ್ ಆಯುಷ್ ಆಗಲಿ ಎಲೋಪತಿ ಆಗಲಿ 2 ವಿಭಾಗದ ಔಷಧಗಳನ್ನು ನಮ್ಮ ಮಕ್ಕಳಿಗೆ ನೀಡುವುದರ ಮೂಲಕ ನಮ್ಮ ಮಕ್ಕಳನ್ನು ಆರೋಗ್ಯವಂತರಾಗಿಡಲಿಕ್ಕೆ ಕಾರಣವಾಗಲಿ ಅಂತೇಳಿ ಹಾರೈಸಿಕೊಂಡು ಎಲ್ಲ ಈ ಭಾಗದ ನಮ್ಮ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿಯವರು ಮಾಡಿದ ಸೇವೆಗೆ ನಮ್ಮ ಟ್ರಸ್ಟಿನಿಂದ ನಾನು ಅಭಿನಂದನೆ ಸಲ್ಲಿಸಿ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತೇಳಿ ದುವಾ ಮಾಡುತ್ತಾ, ಹಲಕೋಟೆ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಒಂದು ಉತ್ತಮವಾದ ಸೇವೆಯನ್ನು ನೀಡ್ತಾ ಇದ್ದಾರೆ. ಮುಖ್ಯೋಪಾಧ್ಯಾಯರಾದ KMK ಮಂಜನಾಡಿಯವರ ನೇತೃತ್ವದಲ್ಲಿ ಅವರ ಸೇವೆ ಕೂಡ ಇನ್ನಷ್ಟು ಹೆಚ್ಚಾಗಿ ಈ ಭಾಗದ ವಿದ್ಯಾರ್ಥಿಗಳು ಒಂದು ಉತ್ತಮ ರೀತಿಯ ಫಲಿತಾಂಶವನ್ನು ಪಡ್ಕೊಂಡು 100ಕ್ಕೆ 100 SSLCಯ ಒಂದು ಫಲಿತಾಂಶ ತರಲಿಕ್ಕೆ ಕಾರಣವಾಗಲಿ ಅಂತ ಹಾರೈಸಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಭವಿಷ್ಯಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಯಾಗಿ ಬಾಳಲಿಕ್ಕೆ
ಅಲ್ಲಾಹು ತೌಫೀಕ್ ನೀಡಲಿ ಅಂತ ಹೇಳಿಕೊಂಡು ಈ ಒಂದು ಮೊಟ್ಟೆ ನೀಡುವ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಮೊಟ್ಟೆ ಮಕ್ಕಳಿಗೆ ಕೊಡುವಂತಹ ಒಂದು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಲ್ಲಾಲ ದರ್ಗಾ ಅಧ್ಯಕ್ಷರಾದ ರಶೀದ್ ಅಕ್ಕನವರು ಈಗಾಗಲೇ ಚಾಲನೆ ನೀಡಲಿದ್ದಾರೆ. ಇಲ್ಲಿ ಬಂದಂತಹ ಎಲ್ಲ ಅತಿಥಿಗಳಿಗೂ ಮತ್ತು ಈ ಶಾಲೆಯ ಎಲ್ಲ ಪುಟ್ಟ ಮುದ್ದು ಮಕ್ಕಳಿಗೂ ಹಾಗೂ ಇಲ್ಲಿಯ ಎಲ್ಲ ಅಧ್ಯಾಪಕ ವೃಂದದವರಿಗೂ ಮತ್ತು ನಮ್ಮ ಮಂಜನಾಡಿ ಮಾಸ್ಟರ್ ಅವರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಲ್ಲಿಯ ಶಾಲಾ ಅಭಿವೃದ್ಧಿ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳು.
ವಿದ್ಯಾಸಂಸ್ಥೆ ಹಳೆಕೋಟೆಯಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣಾ ಕಾರ್ಯಕ್ರಮ ನಡೆಯಿತು. ಇದು ಸರ್ಕಾರದ ಪ್ರಧಾನಮಂತ್ರಿ ಪೋಷಣ್ ಇದರಲ್ಲಿ ಯಾವುದು ಕಡಿಮೆ ಇದೆ, ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ ಎಂಬ ಒಂದು ಕಾರಣವನ್ನು ಮನಗಂಡು ಈ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತ ಹೇಳುವ ಒಂದು ಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮೊಟ್ಟೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊಟ್ಟೆ ಅಥವಾ ಮೊಟ್ಟೆ ತಿನ್ನದಂಥ ಮಕ್ಕಳಿಗೆ ಬಾಳೆಹಣ್ಣು ಬೇಡ ಅಂತ ಹೇಳುವವರಿಗೆ ನೆಲಕಡಲೆಯ ಚುಕ್ಕಿ, ಈ ಎಲ್ಲ 3 ಇದರಲ್ಲೂ ಯಾವುದಾದ್ರೂ ಒಂದನ್ನು ಮಗುವಿಗೆ ಆಯ್ಕೆ ಮಾಡುವಂಥ ಒಂದು ಅವಕಾಶ ಇದೆ. ಯಾವುದು ಅವರಿಗೆ ಆಸಕ್ತಿ ತಿನ್ನುವಂಥ ಇದೆ ಅದನ್ನು ತಿನ್ನುವಂಥ ಅವಕಾಶ ಇದೆ. ಇದಕ್ಕೆ ಶಾಲೆಯಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಶಿಕ್ಷಕರು ಕಲ್ಪಿಸ್ತಾ ಇದ್ದಾರೆ. ಮಕ್ಕಳು ವಾರದಲ್ಲಿ 1 ದಿನ ಈ ಸವಿಯನ್ನು ಉಣ್ಲಿಕ್ಕೆ ಶಕ್ತರಾಗ್ತಾರೆ. ಇದು ಸರ್ಕಾರದ ಒಳ್ಳೆಯ ಯೋಜನೆ. ಮಕ್ಕಳು ಯಾವಾಗಲೂ ಬೇಳೆ ಸಾರು ಅನ್ನ ಅಂತೇಳಿ ತಿನ್ನುವ ಬದಲು ಈಗ ಒಂದು ರುಚಿಯಾದ ಊಟದ ಜೊತೆಗೆ ಒಂದು ಪೋಷಣಯುಕ್ತ ಅಂತ ಒಂದು ಆಹಾರ ತಿನ್ನುವುದು ಎಲ್ಲರಿಗೂ ಸಂತೋಷ ಆಗಿದೆ. ಮಕ್ಕಳಲ್ಲೂ ಕೂಡ ತುಂಬ ಖುಷಿ ಕಂಡಿದೆ. ಎಲ್ಲ ಮಕ್ಕಳು ಊಟಕ್ಕೆ ಮೊಟ್ಟೆ ಇದೆ ಅಂತ ಹೇಳುವಾಗ ಸಾಲಾಗಿ ಬಂದು ಕೂತ್ಕೊಳ್ಳುವಂಥ ಒಂದು ನಿದರ್ಶನ ನಮ್ಮ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕಂಡುಬರುತ್ತದೆ. ಇದು ಮಕ್ಕಳ ಸಂಖ್ಯೆಯನ್ನು ಶಾಲೆಯಲ್ಲಿ ಹೆಚ್ಚು ಮಾಡಲಿಕ್ಕೂ ಕೂಡ ಒಂದು ಅನುಕೂಲ ಆಗ್ಬೋದು ಅಂಥೇಳಿ ನನ್ನ ಭಾವನೆ. ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.